ನಮಸ್ಕಾರ. ಆರೋಗ್ಯ ಕಾಳಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಮಯೂರ್ ಭಟ್ ಅವರಿದ್ದಾರೆ. ಇವತ್ತು ನಾವು ನವಜಾತ ಶಿಶುಗಳಲ್ಲಿ ಕಿವಿಯ ಸಮಸ್ಯೆ ಈ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾತುಕತೆಯಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ಮಯೂರ್ ಭಟ್ ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಮಾತುಕತೆಗೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟ್ರೇ ನಮಸ್ಕಾರ. ಡಾಕ್ಟರ್ ಮಯೂರ್ ಭಟ್ ಅವರು KMC ಅಥಾವರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ವಾಕ್ಶ್ರವಣ ವಿಭಾಗದಲ್ಲಿ. ಇವತ್ತು ನಾವು ಮಾತನಾಡುವ ಸಂದರ್ಭದಲ್ಲಿ ನವಜಾತ ಶಿಶುಗಳಲ್ಲಿ ಕಿವಿಗೆ ಬರುವಂಥ ಸಮಸ್ಯೆ ಏನು ಮತ್ತು ಅದಕ್ಕೆ ಏನು ಪರಿಹಾರ, ಯಾವ ಸಂದರ್ಭದಲ್ಲಿ ಅದನ್ನು ಪರೀಕ್ಷೆ ಮಾಡಬೇಕು ಮತ್ತು ಪರೀಕ್ಷೆ ಮಾಡದೇ ಇದ್ದರೆ ಸೂಕ್ತ ಕಾಲದಲ್ಲಿ ಏನಾಗುತ್ತೆ, ಎಲ್ಲ ವಿಚಾರವಾಗಿ ಡಾಕ್ಟರ್ ಮಯೂರ್ ಭಟ್ ಅವರು ಮಾತಾಡಲಿಕ್ಕಿದ್ದಾರೆ. KMC ಅಥಾವರದ ಅಸಿಸ್ಟೆಂಟ್ ಪ್ರೊಫೆಸರ್. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಮೊದಲಿಗೆ ಕೇಳುವಂಥದ್ದು ಡಾಕ್ಟ್ರೆ, ನವಜಾತ ಶಿಶು ಅಂದರೆ ಮಕ್ಕಳು, ಆಗ ತಾನೇ ಹುಟ್ಟಿದಂಥ ಮಗು ಇರಬಹುದು ಅಥವಾ ಸ್ವಲ್ಪ ದಿವಸ ಆಗಿರುವಂಥ ಮಗು ಕೂಡ ಇರಬಹುದು. ಯಾಕೆ ಈ ಮಗುವಿನ ಕಿವಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಇದು ಜನರು ಅಥವಾ ಪೋಷಕರು ಅಥವಾ ಪೇರೆಂಟ್ಸ್ಗೆ ಕೂಡ ಕಾಡಬಹುದಾದಂಥ ಒಂದು ಪ್ರಶ್ನೆ. ಹೌದು. ಅಂಕಿಅಂಶದ ಬಗ್ಗೆ ಸ್ವಲ್ಪ ಮಾತುಕತೆ ಮಾಡಬೇಕಾದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ವಿಶ್ವ ಆರೋಗ್ಯ ಸಂಸ್ಥೆ. ಸೊ ಇದರ ಪ್ರಕಾರ 360 ಕೋಟಿ ಜನರಲ್ಲಿ ಕಿವಿ ಸಮಸ್ಯೆ ಕಾಣಿದೆ. ಜಗತ್ತಿನ ಅರ್ಧದಷ್ಟು ಜನರಿಗೆ. ಅದರಲ್ಲಿ 32 ಕೋಟಿ ಮಕ್ಕಳಿಗೆ ಈ ತೊಂದರೆ ಬಂದಿದೆ. ಸೊ ಭಾರತದ ಸಮೀಕ್ಷೆಯ ಪ್ರಕಾರ 63 ಕೋಟಿ ಜನರಲ್ಲಿ ಈ ಕಿವಿ ಸಮಸ್ಯೆ ಕಾಣಿದೆ. ಅದರಲ್ಲಿ 1,000 ಮಕ್ಕಳಿಗೆ 4 ಮಕ್ಕಳು ಅವರಿಗೆ ತೀವ್ರ ಕಿವಿ ಸಮಸ್ಯೆಗಳನ್ನು ಕಾಣಿದೆ. ಪ್ರತಿ ವರ್ಷ ಸುಮಾರು 1 ಲಕ್ಷ ಮಕ್ಕಳಿಗೆ ಈ ಕಿವಿ ತೊಂದರೆ ಕಾಣಿದೆ. ಸೊ ಡಾಕ್ಟರ್ ಇದು ನೀವು ಹೇಳುವಂಥದ್ದು ಬೈ ಬರ್ತ್. ಸೊ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಈ ಕಿವಿ ಸಮಸ್ಯೆ ಕಾಣುವುದು ಇದು ಭಾರತದಲ್ಲಿ ಪ್ರಪಂಚದಲ್ಲೂ ಕಾಣುತ್ತದೆ. ಸೊ ಅದರಿಂದ ಒಂದು ಆತಂಕಕಾರಿಯಾದ ವಿಚಾರಣೆ. ಸೊ ಅದರಿಂದ ಕಿವಿ ಪರೀಕ್ಷೆ ಮಾಡಿ ಈ ಸಮಸ್ಯೆಯನ್ನು ಅತಿ ಬೇಗ ಕಂಡು ಹಿಡಿಯುವುದು ಅತ್ಯಂತ ಅಗತ್ಯ. ಡಾಕ್ಟರ್, ಸಾಮಾನ್ಯವಾಗಿ ನವಜಾತ ಶಿಶು ಮಕ್ಕಳಲ್ಲಿ ಯಾವ ರೀತಿಯ ಸಮಸ್ಯೆ ಕಾಣಿಸುತ್ತೆ ಮತ್ತು ಏನು ಕಾರಣ ಅಂತ, ಯಾವ ಕಾರಣದಿಂದಾಗಿ ನವಜಾತ ಮಕ್ಕಳಿಗೆ ಈ ರೀತಿಯ ಕಿವಿಯ ಸಮಸ್ಯೆ ಬರುತ್ತೆ? ಪ್ರಪ್ರಥಮವಾಗಿ ಜೆನೆಟಿಕ್ ಅಂತ ಹೇಳ್ತೀವಿ, ಅಂದರೆ ವಂಶ ಪಾರಂಪರೆ, ಹೆರಿಡಿಟಿ ಅಂತ ಹೇಳ್ತೀವಿ. ಸೊ ಮಕ್ಕಳ ಕುಟುಂಬದಲ್ಲಿ ಯಾರಿಗಾದರೂ ತೊಂದರೆ ಇದ್ದು ಅದು ಮಕ್ಕಳಲ್ಲಿ ಕಾಣಿಸಿಕೊಂಡರೆ ಇದಕ್ಕೆ ಜೆನೆಟಿಕ್ ಕಾಸ್ ಅಂತ ಹೇಳ್ತೀವಿ. ಸೊ ಇನ್ನು ಉಳಿದ ಅಜ್ಜ, ತಂದೆ, ತಾಯಿ ಯಾರಿಗಾದರೂ ಇದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆಗಳಿದೆ. ಸೊ ಉಳಿದ ಕಾರಣಗಳನ್ನು 3 ಥರ ವಿಂಗಡಿಸಬಹುದು. ಒಂದು ಪ್ರೀನೇಟಲ್ ಅಂತ ಹೇಳ್ತೀವಿ, ಅಂದರೆ ಮಗು ಹುಟ್ಟಕ್ಕಿಂತ ಮುಂಚೆ, ಅಂದರೆ ತಾಯಿಯ ಗರ್ಭದಲ್ಲಿ ಇರುವಾಗ ತಾಯಿಯ ಆರೋಗ್ಯಕ್ಕೆ ಏನಾದರೂ ಏರುಪೇರು ಬಂದಲ್ಲಿ ಸೊ ಮಗುವಿಗೆ ಕಿವಿ ತೊಂದರೆ ಕಾಣಿಸುವುದು. ಸೊ ಉದಾಹರಣೆ ಕೊಡಬೇಕಾದ್ರೆ, ಈಗ ಸಕ್ಕರೆ ಕಾಯಿಲೆ ತಾಯಿಗೆ, ಹೈ BP ಇದ್ರೆ, ಪೌಷ್ಟಿಕಾಂಶದ ಕೊರತೆ, ಬೇರೆ ಯಾವುದಾದ್ರೂ ಮಾತ್ರೆ ಮದ್ದುಗಳನ್ನು ಅತಿಯಾಗಿ ತಕೊಂಡ್ರೆ, ಇಲ್ಲ ತಾಯಿಯ ಗರ್ಭಾವಸ್ಥೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ. ಸೊ ಒಂದು ಕಾರಣ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಹರ್ಪಿಸ್ ಸಿಂಪ್ಲೆಕ್ಸ್ ಅಂತ ಹೇಳ್ತಾರೆ, ಅಂದರೆ ಕನ್ನಡದಲ್ಲಿ ಸರ್ಪಸುತ್ತು ಅಂತ ಹೇಳ್ತಾರೆ. ಈಗ ತಾಯಿಗೆ ಗರ್ಭಿಣಿ ಇರುವಾಗ ಸರ್ಪಸುತ್ತು ಬಂದರೆ ಮಗುವಿಗೆ ಕಿವಿ ಸಮಸ್ಯೆ ಬರುವ ಸಾಧ್ಯತೆಗಳು ತುಂಬ ಇದೆ. ಇನ್ನು ಪೆರಿನೇಟಲ್ ಅಂದರೆ ಹುಟ್ಟುವ ಸಮಯದಲ್ಲಿ ಏನಾದರೂ ತೊಂದರೆ ಆದರೆ, ಮಗುವಿನ ಆರೋಗ್ಯಕ್ಕೆ ತೊಂದರೆ ಆದರೆ ಕಿವಿ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಸೊ ಅಕಾಲಿಕ ಜನನ ಅಂದರೆ ಪ್ರೀಟರ್ಮ್ ಬರ್ತ್ ಒಂದು, ಇನ್ನೊಂದು ಅವಧಿಪೂರ್ಣವಾಗಿ, ಹೌದು, ಇನ್ನೊಂದು ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ, ಅಂದರೆ ಮಗುವಿನ ತೂಕ ಕಡಿಮೆ ಇದ್ದರೆ ಕಿವಿ ಸಮಸ್ಯೆ. ಮಗು ಹುಟ್ಟುವಾಗ ಆಕ್ಸಿಜನ್ ಕೊರತೆ, ಆಮ್ಲಜನಕದ ಕೊರತೆ ಇದ್ದರೆ ಅಲ್ಲಿಯೂ ಕಿವಿ ಸಮಸ್ಯೆ ಬರುವ ಸಾಧ್ಯತೆಗಳು ಇವೆ. ಸೊ ಇನ್ನು ಪೋಸ್ಟ್ ನೇಟಲ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಥರದ ಇನ್ಫೆಕ್ಷನ್ಗಳು ಬರುತ್ತೆ. ಈಗ ಮಮ್ಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ರುಬೆಲ್ಲಾ ಇರ್ಬೋದು. ಸೊ ಈ ಥರದ ಇನ್ಫೆಕ್ಷನ್ಗಳು ಆದರೆ ಇದರ ಜೊತೆ ಕಿವಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸೊ ಇವೆಲ್ಲ ಕಾರಣಗಳು ಕಿವಿ ತೊಂದರೆ. ಏನು ಇದರಿಂದ ಈ ರೀತಿಯ ಮಗುವಿಗೆ ಈ ರೀತಿಯ ತೊಂದರೆಗಳು ಕಾಣಿಸಿಕೊಂಡ್ರೆ ಫ್ಯೂಚರಲ್ಲಿ ಏನು ದುಷ್ಪರಿಣಾಮಗಳು, ಏನು ಪ್ರತಿಕೂಲ ಪರಿಣಾಮ ಆಗುತ್ತೆ ಇದರಿಂದ? ಈಗ ಆಡಿಟ್ರಿ ಸ್ಕಿಲ್ಸ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಬೆಳೀತಾ ಮಕ್ಕಳು ಕೆಲವು ಬೆಳವಣಿಗೆಯ ಪ್ರಕ್ರಿಯೆ ಸನ್ನೆಗಳು ತೋರಿಸ್ತಾರೆ, ಸೂಚನೆಗಳು ತೋರಿಸ್ತಾರೆ, ಆಯಿತಾ.
ಸೊ ಅದು ಏನು ಒಂದು 3 ತಿಂಗಳು ಇಂದ 6 ತಿಂಗಳು ಮಗು ಶಬ್ದಗಳೊಂದಿಗೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಾಭಾವಿಕವಾಗಿ. ಅದಕ್ಕೇನು ಅರ್ಥ ಇರೋದಿಲ್ಲ, ಈ ಆ ಆ ಬ ಬ ಬ ಅಂತ ಹೀಗೆಲ್ಲ ಮಾತಾಡೋದು. ಸೊ ಇದೆಲ್ಲ ಆಡಿಟರಿ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಕಿವಿ ಸಮಸ್ಯೆ ಇರುವ ಮಗುವಿಗೆ ಈ ಆಡಿಟರಿ ಸ್ಕಿಲ್ಸ್ಗಳು ತಡವಾಗಿ ಹುಟ್ಟುತ್ತದೆ, ಇಲ್ಲ ಕಾಣಿಸ್ಲೇ ಇರಬಹುದು. ಸೊ ಇದರಿಂದ ಏನಾಗುತ್ತೆ, ವಾಕ್ ಮತ್ತು ಶ್ರವಣ ಅಂದ್ರೆ ಮಾತು ಮತ್ತು ಭಾಷೆಯ ಬೆಳವಣಿಗೆಯಲ್ಲಿ ತಡವಾಗ್ತದೆ. ಸೊ ತಡ ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು 3 ವರ್ಷದ ಮಗು ಒಂದು 2 ವರ್ಷ ಅಥವಾ 1.5 ವರ್ಷದ ಮಗು ಥರ ಮಾತಾಡ್ತಾ ಇದೆ. ಸೊ ಇದಕ್ಕೆ ಡಿಲೇ ಅಂತ ಹೇಳ್ತೀವಿ, ಬೆಳವಣಿಗೆ ಆಗಿರುವುದಿಲ್ಲ. ಸೊ ಆಡಿಟರಿ ಸ್ಕಿಲ್ಸಲ್ಲಿ ಡಿಲೇ, ಮಾತು ಮತ್ತು ಭಾಷೆಯಲ್ಲಿ ಡಿಲೇ. ಸೊ ಇದರ ಡಿಲೇ ಒಂದಿಗೆ ಶೈಕ್ಷಣಿಕ ಸಮಸ್ಯೆಗಳು ಬರುತ್ತದೆ ಮುಂದೆ ಹೋಗ್ತಾ ಇದ್ದಾಗೆ. ಅಂದರೆ ಈಗ ಅದಕ್ಕೇನು ಅಂಕಿಅಂಶ ಹೇಳಬೇಕಾದ್ರೆ ಕಿವಿ ಸಮಸ್ಯೆ ಇರುವ ಮಕ್ಕಳು ಸಾಧಾರಣ 5% ಮಕ್ಕಳು ಮಾತ್ರ ಶಾಲೆಗೆ ಸೇರ್ತಾರೆ, ಶಾಲೆಗೆ ದಾಖಲೆ ಆಗ್ತಾರೆ. ಅದರಲ್ಲಿ ಸಾಧಾರಣ 1% ಮಕ್ಕಳು ಮಾತ್ರ ಶಾಲೆ ಪರಿಪೂರ್ಣಗೊಳ್ತಾರೆ, ಪ್ರಾಥಮಿಕ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಮುಂಚಿನ ಆ ಕಡೆಯನ್ನು ನಾವು ನೋಡಿದಾಗ ಈ ಆ ಕಡೆಯನ್ನು ಕಂಪೇರ್ ಮಾಡಿದಾಗ ಅದು ಎಷ್ಟು ಹ್ಯಾಂಡಿಕ್ಯಾಪಿಂಗ್ ಇಫೆಕ್ಟ್ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ಹೌದೌದು. ಇದು ಯಾವ ಅವಧಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಈಗ ನವಜಾತ ಶಿಶು ಆದರೆ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಮಾಡ್ತೀರಿ, ಅಥವಾ ಇನ್ನೂ ಸ್ವಲ್ಪ ಬೆಳವಣಿಗೆ ಆಗಿದ್ದರೆ ಯಾವ ಟೈಮಲ್ಲಿ ಪರೀಕ್ಷೆ ಮಾಡಬೇಕು, ಅಥವಾ ಪೋಷಕರದೊಂದು ಜವಾಬ್ದಾರಿ ಅಂತ ಯಾವಾಗ ಏನು ಅಂತ? ಈಗ ಆದಷ್ಟು ಬೇಗ, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಂಡುಹಿಡಿಯುವುದರಲ್ಲಿ ಉತ್ತಮ. ಅದಕ್ಕೆ ನವಜಾತ ಶಿಶುವಲ್ಲಿ ಹುಟ್ಟಿದ ಕೂಡಲೇ ಒಂದು 24-28 ಗಂಟೆಗಳ ಒಳಗಡೆ ನಾವು ಯೂಶ್ವಲಿ ಕಿವಿ ಪರೀಕ್ಷೆ ಮಾಡ್ತೀವಿ. ಸೊ 24 ಗಂಟೆಗಳ ನಂತರ ಕಿವಿ ಪರೀಕ್ಷೆ ಮಾಡುವಾಗ ಸೊ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಕಂಡುಹಿಡಿಯಬಹುದು. ಸೊ ಆದಷ್ಟು ಬೇಗ ಕಿವಿ ಸಮಸ್ಯೆಯನ್ನು ಕಂಡುಹಿಡಿಯುವುದರಲ್ಲಿ ಯಾವೆಲ್ಲ ನೀವು ಸ್ವರೂಪ ಅಥವಾ ವಿಧಾನದಲ್ಲಿ ಈ ಪರೀಕ್ಷೆಗಳನ್ನು ಮಾಡ್ತೀರಿ ಡಾಕ್ಟರ್? ಸೊ ಈ ಪರೀಕ್ಷೆಗಳ ವಿಧಾನ ಅಂದರೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನು ಹೇಳ್ತೀವಿ. ಈಗ ನವಜಾತ ಶಿಶುಗಳಲ್ಲಿ ಪರೀಕ್ಷೆ ಮಾಡುವಾಗ ಸಮಯದ ಅಭಾವ ತುಂಬ ಇಂಪಾರ್ಟೆಂಟ್ ನಮಗೆ. ಅಂದರೆ ಬೇಗ ಪರೀಕ್ಷೆಯನ್ನು ಮುಗಿಸಿಬಿಡಬೇಕು. ಸೊ ಅದಕ್ಕೆ ನಾವು ಯೂಶ್ವಲಿ ಸ್ಕ್ರೀನಿಂಗ್ ಟೆಸ್ಟ್ನ ಉಪಯೋಗಿಸ್ತೇವೆ. ಸ್ಕ್ರೀನಿಂಗ್ ಟೆಸ್ಟ್ ಏನು ಹೇಳ್ತದೆ ಅಂದರೆ ಕಿವಿ ಸಮಸ್ಯೆಯ ಅಪಾಯ ಇದೆಯಾ ಇಲ್ವಾ ಇಷ್ಟೇ ಹೇಳುತ್ತೆ. ಸೊ ಎಷ್ಟು ಪ್ರತಿಶತ ಅಪಾಯ ಇದೆ, ಏನೆಲ್ಲ ತೊಂದರೆ ಇದೆ ಇದೆಲ್ಲ ಹೇಳುವುದಿಲ್ಲ. ಸೊ ಅಪಾಯ ಇದೆಯಾ ಇಲ್ವಾ ಅಂತ ಕಂಡು ಹಿಡಿಯೋದು. ಸೊ ಈಗ ಪರೀಕ್ಷೆಕ್ಕಿಂತ ಮುಂಚೆ ತಾಯಿ ಮತ್ತು ನರ್ಸ್ಗಳನ್ನು ಕೇಳಿ ಮಗುವನ್ನು ಹೆಚ್ಚು ಅಪಾಯ ಇರುವುದು, ಕಡಿಮೆ ಅಪಾಯ ಇರುವುದು ಅಂತ ನಾವು ವಿಂಗಡಿಸುತ್ತೇವೆ. ಸೊ ಹೆಚ್ಚು ಅಪಾಯ ಇದ್ದ ಮಕ್ಕಳಿಗೆ 2 ಕಿವಿ ಪರೀಕ್ಷೆ ಮಾಡ್ತೀವಿ, ಕಮ್ಮಿ ಅಪಾಯವಿರುವ ಮಕ್ಕಳಿಗೆ 1 ಕಿವಿ ಪರೀಕ್ಷೆ ಮಾಡ್ತೀವಿ. ಸೊ ಕಿವಿ ಪರೀಕ್ಷೆಯ ಔಟ್ಕಮ್ ಏನು ಹೇಳ್ತೀವಿ, ಫಲಿತಾಂಶ ಏನು ಹೇಳ್ತೀವಿ, ಸೊ ಅದು ನೆಗೆಟಿವ್ ಇಲ್ಲ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಆದರೆ ನಾರ್ಮಲ್ ಆಗಿದೆ ಅಂತ, ಪಾಸಿಟಿವ್ ಆದರೆ ನಾವು ಇನ್ನೊಮ್ಮೆ ಕಿವಿ ಪರೀಕ್ಷೆ ಮಾಡ್ತೀವಿ 6 ವಾರ ನಂತರ ಮತ್ತೆ 1 ತಿಂಗಳ ಮುಂಚಿತವಾಗಿ ಇನ್ನೊಮ್ಮೆ ಕಿವಿ ಪರೀಕ್ಷೆಗೆ ಕರೆಸ್ತೀವಿ. ಸೊ ಅದು ಸ್ಕ್ರೀನಿಂಗ್ ಟೆಸ್ಟೇ ಮಾಡೋದು ನಾವು. ಸೊ ಅದರ ಫಲಿತಾಂಶ ಏನಾದರೂ ಮತ್ತೆ ಪಾಸಿಟಿವ್ ಬಂದರೆ ವಿವರವಾದ ಕಿವಿ ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಈಗ ಜಾಯಿಂಟ್ ಕಮಿಟಿ ಆಫ್ ಇನ್ಫೆಂಟ್ ಹಿಯರಿಂಗ್ ಸ್ಕ್ರೀನಿಂಗ್ JCIH ಪ್ರಕಾರ ಅವರು ಕೆಲವು ರೂಲ್ಸ್ಗಳನ್ನು ಮಾಡಿದ್ದಾರೆ. ಸೊ ಗೈಡ್ಲೈನ್ಸ್. ಸೊ ಪ್ರಥಮದ ರೂಲ್ಸ್ ಅಂದರೆ 1, 3, 6 ಅಂತ ಹೇಳ್ತಾರೆ. ಸೊ 1 ತಿಂಗಳ ಒಳಗಡೆ ಈ ಸ್ಕ್ರೀನಿಂಗ್ ಟೆಸ್ಟ್ ಏನಿದೆಯೋ ಅದನ್ನು ಮುಗಿಸ್ಬೇಕು. 3 ತಿಂಗಳ ಒಳಗಡೆ ವಿವರವಾದ ಕಿವಿ ಪರೀಕ್ಷೆ ಮಾಡಿ ಕಿವಿ ತೊಂದರೆ ಇದೆಯಾ ಇಲ್ವಾ ಅನ್ನೋದು ಖಚಿತಪಡಿಸಬೇಕು. 6 ತಿಂಗಳ ಒಳಗಡೆ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. ಸೊ ಇದು ರೂಲ್ಸ್. ಇದು ಡಾಕ್ಟರ್ ಒಂದು ವೇಳೆ ಇದನ್ನು ಒಂದಷ್ಟು ಪೋಷಕರಿಗೆ ಭಾಗಿಯಾಗಲಿಕ್ಕೆ ಆಗಿರುವುದಿಲ್ಲ, ಅಥವಾ ಕೆಲವು ರೂರಲ್ ಪ್ಲೇಸ್ ಇರ್ಬೋದು ಅಥವಾ ಸಣ್ಣ ಪಟ್ಟಣಗಳಿರ್ಬೋದು, ಅಲ್ಲಿ ಮಾಡಿಸಿಕೊಂಡಿರುವುದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಇಂಥ ಸಂದರ್ಭದಲ್ಲಿ ಒಂದು ಮಗುವನ್ನು ಯಾವಾಗ ಕಿವಿಯ ತಜ್ಞರ ಹತ್ರ ಕರ್ಕೊಂಡು ಬರಬೇಕು, ಒಂದು
ಮತ್ತು ಜೊತೆಗೆ ಆ ತಾಯಿ ಅಥವಾ ಪೋಷಕರಿಗೆ ಈ ಮಗುವಿನ ಕಿವಿಗೆ ಏನೋ ಸಮಸ್ಯೆ ಇದೆ ಅನ್ನುವಂಥ ಗುಣಲಕ್ಷಣ ಯಾವ ರೀತಿ ಗೋಚರಿಸಬಹುದು ಅಂತ. ಸೊ ಫಸ್ಟ್ ಇಸ್ ಯಾವಾಗ ವೈದ್ಯರ ಹತ್ರ ಬರಬೇಕು? ಸೊ ಈಗ ಅದೇ ಆಡಿಟ್ರಿ ಸ್ಕಿಲ್ಸ್ ಬಗ್ಗೆ ನಾ ಮಾತಾಡ್ತಿದ್ದೆ. ಅಂದರೆ 3 ತಿಂಗಳು ಮತ್ತು 6 ತಿಂಗಳ ಮಧ್ಯದಲ್ಲಿ ಶಬ್ದದಲ್ಲಿ ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ನೆಗೇಷನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ನೋ ಬೇಡ ಅಂತ ಹೇಳಿದರೆ ಮಗು ನಿಲ್ಲಿಸ್ತದೆ. ಸೊ ಇದೆಲ್ಲ ಆಡಿಟ್ರಿ ಸ್ಕಿಲ್ಸ್. ಈಗ ಪ್ರಥಮ ಪದ ಯಾವಾಗ ಮಗು ಮಾತಾಡ್ತದೆ ಅಂದರೆ 1 ವರ್ಷ. ಸೊ 2 ವರ್ಷದ ಮಗು ಈ ಗೆಸ್ಟರ್ಸ್ನ ಅರ್ಥ ಮಾಡ್ಕೊಳ್ತದೆ, ಟಾಟಾ, ಬಾಯ್ ಬಾಯ್, ಮತ್ತು ಸನ್ನೆಗಳನ್ನು ಪಾಲಿಸುತ್ತದೆ, ಅಂದರೆ ಡೈರೆಕ್ಷನ್ಸ್ ಅನ್ನು ಫಾಲೋ ಮಾಡ್ತದೆ. ಈಗ 2.5-3 ವರ್ಷದ ಮಗು ಶಬ್ದಗಳನ್ನು ಜೋಡಣೆ ಮಾಡಿ ಸೆಂಟೆನ್ಸಲ್ಲಿ ಮಾತಾಡ್ತದೆ. ಸೊ ಇದೆಲ್ಲ ಆಡಿಟ್ರಿ ಸ್ಕಿಲ್ಸ್. ಸೊ ಈ ಆಡಿಟ್ರಿ ಸ್ಕಿಲ್ಸ್ ಏನಾದರೂ ಮಕ್ಕಳಲ್ಲಿ ಕಂಡಿಲ್ಲದಿದ್ದರೆ, ಇಲ್ಲ ತಡವಾಗಿ ಕಂಡಿದ್ದರೆ, ಸೊ ಕಿವಿ ಸಮಸ್ಯೆ ಇದೆ ಅಂತ ಒಂದು ಹೇಳ್ಬೋದು. ಸೊ ಉಳಿದ ಸನ್ನೆಗಳು, ಸೈನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದರ ಬಗ್ಗೆ ಮಾತಾಡಬೇಕಾದ್ರೆ ಈಗ ದೊಡ್ಡ ಶಬ್ದಕ್ಕೆ ಏನು ಬೆಚ್ಚಿ ಬೀಳುವುದಿಲ್ಲ, ಹೆಸರು ಕರೆದ್ರೆ ತಿರುಗಿ ನೋಡುವುದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಈ ಮಾತು ಮತ್ತು ಭಾಷೆಯಲ್ಲಿ ತಡವಾಗಿ, ಬೇರೆ ಮಕ್ಕಳನ್ನ ಕಂಪೇರ್ ಮಾಡಿದರೆ ತಡವಾಗಿ, ಈ ಮೊಬೈಲ್ ಫೋನಲ್ಲಿ ಮಾತಾಡುವಾಗ ಕೇಳೋದಿಲ್ಲ, ಟಿವಿ ವಾಲ್ಯೂಮ್ ಜಾಸ್ತಿಯಾಗಿ ಇಡುವಂಥದ್ದು. ಸೊ ಇದೆಲ್ಲ ಸಾಫ್ಟ್ ಸೈನ್ಸ್ಗಳು, ಸನ್ನೆಗಳು ಕಿವಿ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ. ಸೊ ಇಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ತಕ್ಷಣವಾಗಿ ಪೋಷಕರು ಕಿವಿ ಪರೀಕ್ಷೆ ಮಾಡಿಸಬೇಕು ಅಂತ. ಎಸ್ ಡಾಕ್ಟರ್, ಈಗ ಆಯಿತು, ಒಂದು ಹಂತದಲ್ಲಿ ಪೋಷಕರಿಗೆ ಗೊತ್ತಾಗುತ್ತೆ ಮಗುವಿಗೆ ಇಂಥ ಒಂದು ಸಮಸ್ಯೆ ಉಂಟು ಅಂತ. ಅವು ಸಾಮಾನ್ಯವಾಗಿ ಎಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು? ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ ಅಥವಾ ಸಣ್ಣ ಪಟ್ಟಣದಲ್ಲಿ ಇರ್ತಾರೆ, ಇಲ್ಲಿ ಏನು ಚಾಯ್ಸ್ ಮಾಡಬೇಕು? ಯಾವ ಸ್ವರೂಪದ, ಯಾವ ರೀತಿಯ ಆಸ್ಪತ್ರೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಈಗ ಯೂನಿವರ್ಸಲ್ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಈ ಪ್ರೋಗ್ರಾಮ್ ಪ್ರಕಾರ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಿವಿ ಪರೀಕ್ಷೆ ಮಾಡುವ ಫೆಸಿಲಿಟೀಸ್ಗಳು ಇರಬೇಕು ಅಂತ ಹೇಳ್ತೀವಿ. ಬಟ್ ಇದು ಭಾರತದಲ್ಲಿ ಸಂಪೂರ್ಣವಾಗಿ ಅಳವಡಿಸಲಿಕ್ಕೆ ಇನ್ನೂ ಆಗಲಿಲ್ಲ. ಸೊ ಸಾಧಾರಣ ಒಂದು 300ಕ್ಕಿಂತ 400 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಫೆಸಿಲಿಟೀಸ್ ಈಗ ಬಂದಿದೆ. ಸೊ ಇನ್ನು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಫೆಸಿಲಿಟೀಸ್ಗಳು ಇವೆ. ಸೊ ಈಗ ಮಂಗಳೂರು ಬಗ್ಗೆ ಮಾತಾಡಬೇಕಾದ್ರೆ ನಾನು KMC ಅತ್ತಾವರದಲ್ಲಿ ಇದೆ, ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿದೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿದೆ, AJ ಆಸ್ಪತ್ರೆಗಳಲ್ಲಿ. ಸೊ ಈ ಆಸ್ಪತ್ರೆಗಳಲ್ಲಿ ಸಂಪರ್ಕ ಮಾಡಿದರೆ ಕಿವಿ ಪರೀಕ್ಷೆ ಮಾಡಬಹುದು. ಎಸ್, ಈಗ ಕಿವಿ ಕೇಳದ ಆ ಒಂದು ಸಮಸ್ಯೆಗೆ ಏನು ಪರಿಹಾರ, ಏನು ಚಿಕಿತ್ಸೆ, ಏನು ಮಾಡ್ತೀರಿ? ಪರಿಹಾರ ಏನು ಅಂದರೆ, ಮೊದಲಿಗೆ ಪೋಷಕರಿಗೆ ಹೇಳ್ತೀವಿ ಏನು ಸಮಸ್ಯೆ ಇದೆ ಅದನ್ನು. ಈಗ ಕಿವಿ ತೊಂದರೆ ಇದೆ ಅಂತ ಹೇಳಿದಾಗಲೇ ಪೋಷಕರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲು ಅವರಿಗೆ ಸಪೋರ್ಟ್, ಗೈಡೆನ್ಸ್ ಇದೆರಡೂ ನಾವು ಕೊಡ್ತೀವಿ, ಆಯಿತಾ. ಆದಮೇಲೆ ಕಿವಿಗೆ ಮಿಷನ್ ಬರುತ್ತೆ, ಕಿವಿ ಯಂತ್ರ ಅಂತ, ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಕಿವಿ ಸಮಸ್ಯೆ ಬಗ್ಗೆ ನಾನು ಹೇಳಬೇಕಾದ್ರೆ ಕಿವಿಯಲ್ಲಿ 3 ಭಾಗ ಇದೆ. ಸೊ ಹೊರಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ ಅಂತ. ಸೊ ಈಗ ಹೊರಕಿವಿ ಮತ್ತು ಮಧ್ಯ ಕಿವಿಯ ಸಮಸ್ಯೆಗಳಿಗೆ ENT ಡಾಕ್ಟರ್ ಅವರು ಮಾತ್ರೆ ಮದ್ದು ಕೊಟ್ಟು ಅದನ್ನು ಗುಣ ಮಾಡ್ಬೋದು, ಅದು ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ. ಬಟ್ ಒಳಕಿವಿ ಸಮಸ್ಯೆಗೆ ಏನು ಮಾತ್ರೆ ಮದ್ದು ಇಲ್ಲ. ಸೊ ಅದಕ್ಕೆ ಕಿವಿ ಮಿಷಿನ್ನೇ ಇಡಬೇಕು. ಸೊ ಕಿವಿ ಕೇಳಿಸದ ಸಮಸ್ಯೆ ಇರುವುದರಿಂದ ಕಿವಿ ಮಿಷಿನ್ ಏನು ಮಾಡುತ್ತೆ, ಶಬ್ದ ವಾಲ್ಯೂಮನ್ನು ಜಾಸ್ತಿ ಮಾಡಿ ಕಿವಿಗೆ ಕೊಡುತ್ತೆ. ಸೊ ಆದ್ದರಿಂದ ಕಿವಿ ಕೇಳಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅದನ್ನು ಪರ್ಮನೆಂಟ್ ಆಗಿ ಇಡಬೇಕಾಗತ್ತಾ? ಹೌದು, ಅದು ಪರ್ಮನೆಂಟ್. ಸೊ ಕಿವಿ ಮಿಷಿನ್ ತೆಗೆದ್ರೆ ಕೇಳಿಸೋದಿಲ್ಲ. ಸೊ ಕೇಳಿಸದಿದ್ರೆ ಮಾತು ಅರ್ಥ ಆಗೋದಿಲ್ಲ. ಸೊ ಆದ್ದರಿಂದ ದಿನಕ್ಕೆ ಅಟ್ಲೀಸ್ಟ್ 8 ಗಂಟೆ, ಅಂದರೆ ಯಾರ ಹತ್ರ ನೀವು ಸಂಭಾಷಣೆ ಮಾಡ್ತಾ ಇದ್ದೀರೋ ಆ ಸಮಯದಲ್ಲಿ ಕಿವಿ ಮಿಷಿನ್ ಇಟ್ಕೊಳ್ಬೇಕು. ಸೊ ಉಳಿದ ಸಮಯದಲ್ಲಿ ಇಟ್ಕೋಬೇಕಂತಿಲ್ಲ, ಮಲಗುವಾಗ, ಸ್ನಾನ ಮಾಡುವಾಗ, ಊಟ ಮಾಡುವಾಗ. ಸೊ ಈ ಅಂದ್ರೆ ಕಿವಿಗೆ ಆ ಮಿಷಿನ್ ಕೊಡೋ ಸಂದರ್ಭದಲ್ಲಿ ಏನಾದರೂ ತರಬೇತಿ ಕೊಡ್ತೀರಾ? ಹೌದು, ನವಜಾತ ಶಿಶುಗಳಲ್ಲಿ ಅಂದರೆ ಸಣ್ಣ ಮಕ್ಕಳಲ್ಲಿ ಈಗ ಆಲ್ರೆಡಿ ಒಂದು ಆಡಿಟ್ರಿ ಮೈಲ್ಸ್ಟೋನ್ಗಳ ಡಿಲೇ ಕ್ರಿಯೇಟ್ ಆಗಿದೆ, ಅಂದರೆ ತಡವಾಗಿ ಬಂದಿದೆ. ಸೊ ಇದನ್ನು ನಾವು ಅವರಿಗೆ ಕಲಿಸಬೇಕು. ಸೊ ಅದು ಕಿವಿ ಹಿಯರಿಂಗ್ ಏಡ್ ಇಟ್ಟ ತಕ್ಷಣ ನ್ಯಾಚುರಲ್ ಆಗಿ ಬರೋದಿಲ್ಲ. ಸೊ ಅದಕ್ಕೆ ನಾವು ತರಬೇತಿ ಕೊಡ್ತೀವಿ. ಸೊ ಇದರಲ್ಲಿ
ವಾಕ್ ತರಬೇತಿ ಅಂದರೆ ಮಾತುಗಳ ಉಚ್ಚಾರಣೆ ಸ್ಪಷ್ಟತೆ ಆಗುವಂಥದ್ದು. ಸೊ ಭಾಷಾ ತರಬೇತಿ ಅಂದರೆ ಲ್ಯಾಂಗ್ವೇಜ್ ಥೆರಪಿ ಅಂತ ನಾವು ಏನು ಹೇಳ್ತೀವಿ. ಸೊ ಶಬ್ದಗಳ ಅಭಾವ ಇರುತ್ತೆ ಇಂಥ ಮಕ್ಕಳಿಗೆ. ಸೊ ಹೊಸ ಶಬ್ದಗಳನ್ನು ಕಲಿಸುವುದು, ಅದನ್ನು ಜೋಡಣೆ ಮಾಡಿ ಸೆಂಟೆನ್ಸ್ಗಳಲ್ಲಿ ಮಾತಾಡೋದು. ಸೊ ಇಂಥ ತರಬೇತಿಗಳನ್ನು ನಾವು ಕೊಡ್ತೀವಿ. ತರಬೇತಿ ಎಲ್ಲ ತೆಕ್ಕೊಂಡ ನಂತರ ಮಗು ಸಾಮಾನ್ಯ ಮಕ್ಕಳು ಹೋಗುವಂಥ ಶಾಲೆಗೆ ಹೋಗ್ಬೋದಾ? ಈಗ ಬೇಗವಾಗಿ ಕಂಡು ಹಿಡಿದರೆ, ಅಂದರೆ 3 ತಿಂಗಳ ಮುಂಚೆ ಕಂಡು ಹಿಡಿದು ಕಿವಿಯ ಮಿಷಿನ್ ಕೊಟ್ಟು ತರಬೇತಿಗಳನ್ನು ಮಾಡಿದರೆ ಸಾಧಾರಣ 75% ಮಕ್ಕಳು ನಾರ್ಮಲ್ ಶಾಲೆಗೆ ಸೇರ್ತಾರೆ. ನಾರ್ಮಲ್ ಮಕ್ಕಳ ಥರ ಮಾತಾಡ್ತಾರೆ, ಪರೀಕ್ಷೆಯಲ್ಲಿ ಉತ್ತೀರ್ಣ. ಅದರಲ್ಲಿ 70% ಮಕ್ಕಳು ಪರೀಕ್ಷೆಯಲ್ಲಿ 50 ಅಂಕಕ್ಕಿಂತ ಜಾಸ್ತಿ ಪಡಿತಾರೆ ಅಂತ ಆ ಕಡೆ ಹೇಳ್ತದೆ. ಸೊ ಬೇಗ ಕಂಡು ಹಿಡಿದಲ್ಲಿ ಡೆಫಿನೆಟ್ಲಿ ನಾರ್ಮಲ್ ಸ್ಕೂಲಿಗೆ ಹೋಗ್ಬೋದು. ಬೇಗ ನಾವು ಪತ್ತೆ ಹಚ್ಚಿದ್ರೆ ನಾರ್ಮಲ್ ಸ್ಕೂಲ್ಗೆ ಹೋಗ್ಬೋದು. ಒಂದು ವೇಳೆ ಲೇಟ್ ಆಗಿ ಪತ್ತೆ ಹಚ್ಚಿದ್ರು ಅವಾಗ ಏನು ಪ್ರತಿಕೂಲ ಪರಿಣಾಮ ಏನು ಅಂತ? ಸೊ ಲೇಟ್ ಆಗಿ ಪತ್ತೆ ಅಂದರೆ 3 ವರ್ಷಕ್ಕಿಂತ ಮುಂಚೆ ಏನಾದರೂ ಪತ್ತೆ ಹಿಡಿದರೆ, ಈಗ ಮೆದುಳಿನ ಅತ್ಯಂತ ಬೆಳವಣಿಗೆ 3 ವರ್ಷದ ತನಕ ಆಗ್ತದೆ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಏನಾದರೂ ಪತ್ತೆ ಹಿಡಿದರೆ ಸ್ವಲ್ಪ ಪ್ರಮಾಣಕ್ಕೆ ಇಂಪ್ರೂವ್ಮೆಂಟ್ ಕಾಣಬಹುದು. ಅಂದರೆ ಪ್ರಾಥಮಿಕ ಶಿಕ್ಷಣ ಪಡೆಯುವಷ್ಟು ಡೆವಲಪ್ಮೆಂಟ್ ಆಗ್ತದೆ. ಅದಾದ ಮೇಲೆ ಕಷ್ಟ ಆಗ್ತದೆ. ಸೊ 3 ವರ್ಷದ ನಂತರ ಏನಾದರೂ ಕಂಡು ಹಿಡಿದರೆ ಸೊ ಜಾಸ್ತಿ ಏನು ಇಂಪ್ರೂವ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೋಸ್ಟ್ಲಿ ಮಾತು ನಿಲ್ತದೆ, ಮ್ಯೂಟಿಸಮ್ ಅಂತ ಹೇಳ್ತಾರೆ. ಈಗ ಕಿವುಡುತನದಿಂದ ಆಗುವಂಥ ಮೂಕರು ಅಂತ ಹೇಳ್ತಾರೆ. ಸೊ ಅಂಥ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ. ಯಾಕಂದರೆ 3 ವರ್ಷ ತನಕ ಏನು ಕಿವಿ ಕೇಳಿಸದಿರೋದ್ರಿಂದ ಮಾತಿನ ಬೆಳವಣಿಗೆಯೂ ಆಗುವುದಿಲ್ಲ. ಸೊ ಅದು ದುಷ್ಪರಿಣಾಮಗಳು. ಈಗ ಡಾಕ್ಟರ್, ಒಂದು ವೇಳೆ ಈಗ ಒಂದು ಕಿವಿ ಮಾತ್ರ ಕೇಳುತ್ತೆ ಅಂತ ಒಂದು ಸಮಸ್ಯೆ, ಅಥವಾ ಸ್ವಲ್ಪ ಮಟ್ಟಿಗೆ ಕಿವಿಯದು ಪ್ರಾಬ್ಲಮ್ ಅಂತ ಇದ್ದರೆ ಆವಾಗ ಏನಾಗುತ್ತೆ, ಏನು ಮಾಡಬಹುದು? ಈಗ ಸಣ್ಣ ಮಟ್ಟಿನ ಕಿವಿ ತೊಂದರೆ ಅಂದರೆ ಎಲ್ಲದಕ್ಕಿಂತ ಡೇಂಜರಸ್ ಅಂತ ಹೇಳ್ತೀವಿ. ಯಾಕಂದರೆ ಅದನ್ನು ಕಂಡು ಹಿಡಿಯುವುದು ತುಂಬ ಕಷ್ಟ. ಯಾಕಂದರೆ ನಾರ್ಮಲ್ ಮಕ್ಕಳ ಥರನೇ ಶಬ್ದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಹೆಸರು ಕರೆದಾಗ ತಿರುಗಿ ನೋಡ್ತಾರೆ, ಮಾತಿನ ಬೆಳವಣಿಗೆಯಲ್ಲೂ ಅಷ್ಟು ಏನು ಸಮಸ್ಯೆ ಕಾಣಿಸೋದಿಲ್ಲ. ಬಟ್ ಯಾವಾಗ ಸಮಸ್ಯೆ ಅಂದರೆ ಮಾತಿನ ಜೊತೆ ಬೇರೆ ಶಬ್ದಗಳು ಬಂದರೆ, ನಾಯ್ಸ್ ಅಂತ ಹೇಳ್ತೀವಿ, ಅನ್ವಾಂಟೆಡ್ ಸೌಂಡ್ಸ್ ಅಂತ ಹೇಳ್ತೀವಿ. ಸೊ ಅದು ಮಾತಿನ ಜೊತೆ ಬಂದರೆ, ಈಗ ಉದಾಹರಣೆ ಒಂದು ಹೋಟೆಲಿಗೆ ಹೋದರೆ ನಾವಿಬ್ಬರು ಮಾತಾಡ್ತಾ ಇದ್ರೆ ಪಕ್ಕದಲ್ಲಿ ತುಂಬ ಶಬ್ದಗಳಿವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮಾತು ಅರ್ಥ ಮಾಡಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಒಂದೇ ಕಿವಿ ಇದ್ದರೆ. ಸೊ ಅದಕ್ಕೆ ಬೈನಾರಲ್ ಅಡ್ವಾಂಟೇಜ್ ಅಂತ ಏನು ಹೇಳ್ತೀವಿ ಅಂದರೆ 2 ಕಿವಿಯಲ್ಲಿ ಕೇಳಿಸೋದ್ರಿಂದ ಮಾತು ಬೇಗ ಅರ್ಥ ಆಗ್ತದೆ, ಯಾವ ಕಡೆಯಿಂದ ಶಬ್ದ ಬರ್ತಾ ಇದೆ ಅದು ಗೊತ್ತಾಗ್ತದೆ. ಮತ್ತು ಒಂದು ಕಿವಿಯಲ್ಲಿ ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆದರೆ 2ನೇ ಕಿವಿಯಲ್ಲಿ ಕೇಳಿಸಿ ಸೊ ಮೆದುಳು ಅದನ್ನು ಒಂದು ಕಂಪ್ಲೀಟ್ ಪಿಕ್ಚರ್ ಆಗಿ ಮಾಡುತ್ತೆ. ಸೊ ಇದೆಲ್ಲ ಬೈನಾರಲ್ ಅಡ್ವಾಂಟೇಜ್. ಸೊ ಒಂದು ಕಿವಿ ಸಮಸ್ಯೆ ಇದ್ದರಿಂದ ಸೊ ಈ ಅಡ್ವಾಂಟೇಜ್ಗಳೇನಿರುತ್ತೆ ಅದು ಯಾವುದೂ ಇರಲ್ಲ. ಸೊ ಆದ್ದರಿಂದ ಅದನ್ನು ಬೇಗ ಪತ್ತೆ ಹಿಡಿದು ಒಂದು ಕಿವಿಗೆ ಮಿಷಿನ್ ಕೊಡುವುದರಿಂದ ಸೊ 2 ಕಿವಿ ನಾರ್ಮಲ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಸರ್ಕಾರ ಈ ರೀತಿಯ ಮಕ್ಕಳಿಗೆ ಕಾಣಿಸಿಕೊಂಡಿರುವ ಕಿವಿಯ ಸಮಸ್ಯೆ, ಈಗ ನೀವು ಹೇಳೋ ಪ್ರಕಾರ ಆರಂಭದಲ್ಲೇ ನೀವು ಕೊಟ್ಟಂತಹ ಲೆಕ್ಕಾಚಾರ ಅದು ಭಾರಿ ಗಂಭೀರ ಮತ್ತು ಆತಂಕವಾಗಿರುವಂಥ ಲೆಕ್ಕಾಚಾರ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಿವಿಯ ಸಮಸ್ಯೆ ಕಾಣಿಸ್ತಾ ಉಂಟು ಅಂತ ಸರ್ಕಾರ ಏನು ಕ್ರಮಗಳನ್ನು ತೆಕ್ಕೊಳ್ತಾ ಉಂಟು? ಈಗ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಎರಡೂ ಒಟ್ಟುಗೂಡಿ ತುಂಬ ಯೋಜನೆಗಳನ್ನು ಮಾಡಿದೆ. ಸೊ ಪ್ರಥಮವಾಗಿ ಏನು ಹೇಳಬೇಕು ಅಂದರೆ ಒಂದು RCI ಆ್ಯಕ್ಟ್ ಮತ್ತು PWD ಆ್ಯಕ್ಟ್. ಸೊ ಈ ಆ್ಯಕ್ಟಿನ ಪ್ರಕಾರ ಏನು ಡಿಫ್ರೆನ್ಷಿಯೇಟ್ ಮಾಡಬಾರ್ದು, ಅಂದರೆ ಸಮಾಜದಲ್ಲಿ ಈಕ್ವಲ್ ತಾರತಮ್ಯ ಮಾಡಬಾರ್ದು, ಈಕ್ವಲ್ ಸ್ಥಾನಮಾನಗಳನ್ನು ಕೊಡಬೇಕು. ಸೊ ಮತ್ತು ಉಳಿದ ಪ್ರಕಾರ ಅಡಿಪ್ ಸ್ಕೀಮ್ ಅಂತ ಬರುತ್ತೆ. ಸೊ ಈ ಸ್ಕೀಮ್ ಅಲ್ಲಿ
ಕಿವಿ ಸಮಸ್ಯೆ ಇರುವ ಮಕ್ಕಳಿಗೆ ಉಚಿತವಾಗಿ ಕಿವಿ ಯಂತ್ರಗಳನ್ನು ಸರ್ಕಾರದಿಂದ ಕೊಡ್ತಾರೆ. ಉಚಿತವಾಗಿ ಕಿವಿ ಯಂತ್ರಗಳನ್ನು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ? ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿವಿ ತೊಂದರೆ ಇದ್ದರೆ ಸೊ ಆಟೋಮ್ಯಾಟಿಕ್ ಆಗಿ ಆ ಸ್ಕೀಮ್ ಅಂಡರ್ ಬರುತ್ತೆ. ಸೊ ಅದರಲ್ಲಿ ಕೆಲವು ಗೈಡ್ಲೈನ್ಸ್ಗಳಿರುತ್ತೆ. ಮೇಜರ್ಲಿ ಅಪ್ಪ ಅಮ್ಮನ ಇನ್ಕಮ್ ಎಷ್ಟಿದೆ ಅಂತ ನೋಡ್ತಾರೆ. ಸೊ ಅದರ ಪ್ರಕಾರ ಅರ್ಧ ದುಡ್ಡು ಇಲ್ಲ ಪೂರ್ತಿ ದುಡ್ಡನ್ನು ಸರ್ಕಾರವೇ ಪಾವತಿಸುತ್ತೆ. ಸೊ ಇನ್ನು ಉಳಿದ ಶಿಕ್ಷಣದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಸರ್ವ ಶಿಕ್ಷಾ ಅಭಿಯಾನ್ ಅಂತ ಹೇಳ್ತೀವಿ ಭಾರತ ಸರ್ಕಾರದ್ದು. ಸೊ ಈ ಪ್ರಕಾರ ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣಗಳನ್ನು ಪಡೀಲೇಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ಫ್ರೀ ಯೂನಿಫಾರ್ಮ್ಗಳು, ಪಠ್ಯಪುಸ್ತಕಗಳು ಮತ್ತು ಓಡಾಡಲಿಕ್ಕೆ ಏನಾದರೂ ಕಾಂಪನ್ಸೇಷನ್ ಅಲವೆನ್ಸ್ಗಳನ್ನೆಲ್ಲ ಕೊಡ್ತವೆ. ಸೊ ಇದೆಲ್ಲ ಸರ್ಕಾರಗಳಿಂದ ತೆಗೆದುಕೊಂಡಿರುವ ಯೋಜನೆಗಳು. ಅಂದರೆ ಸರ್ಕಾರ ಕೂಡ ಒಂದು ಕಿವಿ ಕೇಳದೆ ಆ ಒಂದು ಸಮಸ್ಯೆಗೆ ಒಳಗಾಗಿರುವ ಮಗುವಿನ ಪೂರ್ಣ ಏನು ಜವಾಬ್ದಾರಿ ಅಥವಾ ಮಗುವಿಗೆ ಕಿವಿ ಕೇಳುವ ವಿಚಾರ, ಶಿಕ್ಷಣದ ವಿಚಾರ ಸಂಪೂರ್ಣವಾಗಿ ಸರ್ಕಾರ ಅದನ್ನು ವಹಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ನಾನು ಈ ಮಾತುಕತೆಯನ್ನು ಮುಗಿಸುವ ಮೊದಲು ಕೇಳುವಂಥದ್ದು ಒಂದು, ಈ ಮಕ್ಕಳಿಗೆ ಸಾಮಾನ್ಯವಾಗಿ ಕಿವಿಗೆಲ್ಲ ಏನಾದರೂ ಕಡ್ಡಿಗಳನ್ನು ಹಾಕಿಕೊಳ್ಳುವಂಥ ಅಭ್ಯಾಸಗಳೆಲ್ಲ ಇರುತ್ತೆ. ಕೆಲವು ಒಂದು ಸಂದರ್ಭದಲ್ಲಿ ಪೋಷಕರು ಕೂಡ ಅದನ್ನು ಮಾಡುವಂಥದ್ದು ಇರ್ತದೆ. ಈ ರೀತಿಯೆಲ್ಲ ಮಾಡಬಹುದಾ, ಮಾಡಬಾರ್ದು ಅಂತ? ಖಂಡಿತವಾಗಿ ಮಾಡಬಾರದು. ಸೊ ಏಕೆಂದರೆ ಯಾವ ಮಟ್ಟಕ್ಕೆ ಕಡ್ಡಿ ಹಾಕಬೇಕು ಅಂತ ಗೊತ್ತಿರಬೇಕು. ಸೊ ಅದು ಗೊತ್ತಿರಲ್ಲ. ಸೊ ಅದು ಗೊತ್ತಿಲ್ಲದೆ ಒಳಗಡೆ ಹಾಕಿದರೆ ಕಿವಿಯ ತಮಟೆ, ಕಿವಿಯ ಪರದೆ ತೂತು ಆಗುವ ಚಾನ್ಸಸ್ ಇದೆ. ಸೊ ಇದರಿಂದ ಮತ್ತೆ ಕಿವಿ ಕೇಳಿಸದ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಏನಾದರೂ ಕಿವಿಯಲ್ಲಿ ತುರಿಸುವಿಕೆ ಅಥವಾ ಕಿವಿ ಒಳಗಡೆ ವ್ಯಾಕ್ಸ್ ಏನಾದರೂ ಇದ್ದರೆ ತಕ್ಷಣವಾಗಿ ENT ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರೆ ಸೊ ಅವರು ಅದನ್ನು ಹೊರಗಡೆ ತೆಗಿತಾರೆ. ಸೊ ಈಗ ಡಾಕ್ಟ್ರೆ, ಈವನ್ ಕಿವಿ ಬಡ್ಸ್ ಅಂತ ಅದನ್ನು ಕೂಡ ಮಕ್ಕಳಿಗೆ ಹಾಕಬಾರ್ದು ಅಂತ ಹಾಕಬಾರ್ದು. ಸೊ ಅದು ಬಡ್ಸ್ ಏನು ಮಾಡುತ್ತೆ ಅಂದರೆ ಕಿವಿ ಒಳಗಡೆ ಇರುವ ವ್ಯಾಕ್ಸನ್ನು ಹೊರಗಡೆ ತೆಗೆಯುವ ಬದಲು ಅದನ್ನು ಒಳಗಡೆ ಇನ್ನೂ ಜಾಸ್ತಿ ದೂಡ್ತದೆ. ಸೊ ಒಂದು ಮಟ್ಟಿಗೆ ಕಿವಿಯ ಒಳಗಡೆ ಹೋದರೆ ಅದನ್ನು ತೆಗಿಬೋದು, ಅದನ್ನು ದಾಟಿದರೆ ಅದು ಡಾಕ್ಟ್ರಿಂದನೂ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವರು ದೂಡಿ ಆ ಲೆವೆಲ್ ಕ್ರಾಸ್ ಆಗಿಬಿಟ್ರೆ ಅದು ಮತ್ತೆ ಇನ್ನು ದುಷ್ಪರಿಣಾಮಗಳು ಆಗ್ತದೆ. ಸೊ ಬಡ್ಸ್ ಹಾಕುವುದು ಬೇಡ. ಎಸ್ ಪೋಷಕರು ತುಂಬ ಏನು ಕಾಳಜಿಯಿಂದ ಮಕ್ಕಳನ್ನು ಈ ವಿಚಾರವಾಗಿ ನೋಡಿಕೊಳ್ಬೇಕು ಮತ್ತು ಗೈಡ್ ಕೂಡ ಮಾಡಬೇಕು. ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಕೊನೆಯದಾಗಿ ನೀವು ಕೊಡುವಂಥ ಸಂದೇಶ, ಕಿವಿಯ ಆರೈಕೆ ಅಥವಾ ನವಜಾತ ಶಿಶುವಿನ ಗಳಲ್ಲಿ ಕಿವಿಯ ಸಮಸ್ಯೆ, ನಾವು ಅದನ್ನು ಏನು ಮಾಡಬೇಕು, ಏನು ಮುನ್ನೆಚ್ಚರಿಕೆ? ಅರ್ಲಿ ಐಡೆಂಟಿಫಿಕೇಷನ್, ಅರ್ಲಿ ಇಂಟರ್ವೆನ್ಷನ್. ಸೊ ಅದನ್ನು ಹೇಳಲಿಕ್ಕೆ ಎಷ್ಟು ಬೇಗ ಕಿವಿ ಸಮಸ್ಯೆಯನ್ನು ಗುರ್ತು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡ್ತೀವೋ ಅಷ್ಟೇ ಒಳ್ಳೆಯದು. ಎಸ್ ವೀಕ್ಷಕರೇ, ತುಂಬ ಒಳ್ಳೆಯ ಮತ್ತು ಉಪಯುಕ್ತವಾದ ಮಾಹಿತಿಯನ್ನು ಡಾಕ್ಟರ್ ಮಯೂರ್ ಭಟ್ ಅವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಮಕ್ಕಳ ಕಿವಿ ಮತ್ತು ಮಕ್ಕಳ ಬೆಳವಣಿಗೆ ಸಂದರ್ಭದಲ್ಲಿ ಕೂಡ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ನವಜಾತ ಶಿಶುಗಳ ಕಿವಿಯ ಸಮಸ್ಯೆ ಸಂದರ್ಭದಲ್ಲಿ ಯಾವ ರೀತಿಯ ನಿಗಾ ವಹಿಸಬೇಕು, ಏನು ಚಿಕಿತ್ಸೆ, ಏನು ಪರಿಹಾರ, ಎಲ್ಲ ವಿಚಾರವಾಗಿ ಡಾಕ್ಟರ್ ಮಯೂರ್ ಭಟ್ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಇವತ್ತಿನ ಆರೋಗ್ಯ ಕಾಳಜಿ ಈ ಒಂದು ಮಾತುಕತೆಯಲ್ಲಿ ಮಕ್ಕಳ ನವಜಾತ ಶಿಶುಗಳ ಕಿವಿಯ ಸಮಸ್ಯೆ ಬಗ್ಗೆ ಡಾಕ್ಟರ್ ಮಯೂರ್ ಭಟ್ ಅವರು KMC ಅತ್ತಾವರ ಇಲ್ಲಿನ ವಾಕ್ಶ್ರವಣ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಹಿತಿಯನ್ನು ನೀಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಲ್ಲಿಸಿ ಈ ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ ಡಾಕ್ಟರ್. ಥ್ಯಾಂಕ್ ಯು.